ಯನಪೋಯ ವೈದ್ಯಕೀಯ ಕಾಲೇಜಿನ ಜುಲೇಖಾ ಯನಪೋಯ ಆಂಕಾಲಜಿ ಸಂಸ್ಥೆಯಲ್ಲಿ 7 ವರ್ಷದ ಬಾಲಕಿಗೆ ಥೈರಾಯ್ಡ್ ಗ್ರಂಥಿಯ ಕ್ಯಾನ್ಸರ್ಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಆಸ್ಪತ್ರೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜುಲೇಖಾ ಯನಪೋಯ ಆಂಕಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರು, ಕಳೆದ 30 ವರ್ಷಗಳ ವೈದ್ಯಕೀಯ ವೃತ್ತಿಯಲ್ಲಿ ಮೊದಲ ಬಾರಿ ಮಗುವಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಪೋಷಕರು ಮಗುವಿನ ಕುತ್ತಿಗೆಯಲ್ಲಿನ ಊತವನ್ನು ಗಮನಿಸಿ ಆಸ್ಪತ್ರೆಗೆ ಕರೆತಂದಿದ್ರು. ಸರಣಿ ಪರೀಕ್ಷೆಗಳ ನಂತರ ಥೈರಾಯ್ಡ್ ಗ್ರಂಥಿಯ ವ್ಯಾಪಿಲ್ಲರಿ ಕಾರ್ಸಿನೋಮಾ ಇರುವುದು ದೃಢವಾಗಿದ್ದು, ಕುತ್ತಿಗೆಯ ಮಧ್ಯ ಹಾಗೂ 2 ಭಾಗಕ್ಕೆ ಹರಡಿತ್ತು. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಅರ್ಬುದ ಶಸ್ತ್ರಚಿಕಿತ್ಸಾ ತಂಡದಲ್ಲಿರುವ ಡಾಕ್ಟರ್ ಎಚ್.ಟಿ. ಅಮರ್ ರಾವ್, ಡಾಕ್ಟರ್ ನೂರ್ ಮೊಹಮ್ಮದ್, ಅರವಳಿಕೆ ತಜ್ಞೆ ಡಾಕ್ಟರ್ ಪ್ರೀತಿ ಇವರ ಜೊತೆಗೂಡಿ ಶಸ್ತ್ರಚಿಕಿತ್ಸೆ ನಡೆಸಲು ನಿರ್ಧರಿಸಿದೆವು ಎಂದರು. ಇನ್ಸ್ಟಿಟ್ಯೂಟ್ ಅಲ್ಲಿ ಈ ಮಗು ಕ್ಯಾನ್ಸರ್ ಆಗಿ ಬರುವಾಗ ಈ ಕ್ಯಾನ್ಸರ್ ಅಷ್ಟು ಹರಡಿತ್ತು. ಬರೀ ಥೈರಾಯ್ಡ್ ಅಲ್ಲಿ ಮಾತ್ರ ಅಲ್ಲ, 2 ಭಾಗಕ್ಕೆ ಮತ್ತು ಕತ್ತಿದ 2 ಭಾಗಕ್ಕೂ ಮತ್ತು ಸೆಂಟ್ರಲ್ ಹರಡಿತ್ತು. ಸೊ ಥೈರಾಯ್ಡ್ ಸರ್ಜರಿಯಲ್ಲಿ ಕರೆಕ್ಟಾಗಿ ನಾವು ಸರಿಯಾಗಿ ಸರ್ಜರಿ ಮಾಡಿದರೆ 100% ನಾವು ರೋಗವನ್ನು ಕ್ಯೂರ್ ಮಾಡಿಕೊಡ್ಬೋದು. ಅದನ್ನು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿದರೆ 100% ರೋಗವನ್ನು ಕ್ಯೂರ್ ಮಾಡಿ ಅವರಿಗೆ ಮುಂದೆ ನಾರ್ಮಲ್ ಆಗಿ ಬದುಕಬಹುದು. ಆದರೆ ಸರ್ಜರಿ ಮಾಡುವಾಗ 2 ಮೇನ್ ವಿಶೇಷ ಏನಂದರೆ, ಒಂದು ಪ್ಯಾರಾಥೈರಾಯ್ಡ್ ಅಂತ ಇನ್ನೊಂದು ಗ್ಲ್ಯಾಂಡ್ ಥೈರಾಯ್ಡ್ ಜೊತೆನೇ ಇರುತ್ತೆ. ಅದನ್ನು ನಾವು ಉಳಿಸಿ ಮಾಡಬೇಕು. ಅದನ್ನು ಉಳಿಸಿ ಮಾಡದಿದ್ದರೆ ಅವರಿಗೆ ಬಾಡಿಯಲ್ಲಿ ಕ್ಯಾಲ್ಸಿಯಂ ತುಂಬ ಕಮ್ಮಿ ಆಗಿರೋದು, ಅವರಿಗೆ ಮಾಮೂಲಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದು ಮಾಡಬೇಕಂದ್ರೆ ದಿನಕ್ಕೆ ಒಂದು 10-12 ಕೆಲವೊಮ್ಮೆ 8 ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಿಂತಾ ಇರಬೇಕಾಗತ್ತೆ. ಕೈಯಲ್ಲಿ ಕ್ರಾಂಪ್ಸ್, ಕಾಲಲ್ಲಿ ಕ್ರಾಂಪ್ಸ್, ಕೆಲಸ ಮಾಡೋಕ್ಕಾಗಲ್ಲ. ಈ ಏಜಲ್ಲಿ ಇಂಥ ಪ್ರಾಬ್ಲಮ್ಸ್ ಆದರೆ ಅವರಿಗೆ ಲೈಫ್ ಲಾಂಗ್ ಒಂಥರ ಕ್ರಿಪ್ಲಿಂಗ್ ಅಂತ ಹೇಳ್ತಾರೆ, ಅಂದರೆ ಏನು ಮಾಡೋಕ್ಕೆ ಸಾಧ್ಯವಾಗಲ್ಲ. ಸೊ ಪ್ಯಾರಾಥೈರಾಯ್ಡ್ ಪ್ರಿಸರ್ವೇಷನ್ ಇನ್ ಥೈರಾಯ್ಡ್ ಕ್ಯಾನ್ಸರ್ ಇಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ರಿಟಿಕಲ್ ಸ್ಟೆಪ್. ಆಸ್ಪತ್ರೆಯ ಅಧೀಕ್ಷಕ ಹಬೀಬ್ ರಹಮಾನ್ ಮಾತನಾಡಿ, ಥೈರಾಯ್ಡ್ ಕ್ಯಾನ್ಸರ್ ಕಾಯಿಲೆಯನ್ನು ನಿರ್ಧರಿಸಲು ವಿವಿಧ ವಿಭಾಗ ಶಸ್ತ್ರಚಿಕಿತ್ಸಾ ತಂಡದ ಪರಿಶ್ರಮದಿಂದ ಸಾಧ್ಯವಾಗಿದೆ. ಆಸ್ಪತ್ರೆಯಲ್ಲಿ ನುರಿತ ವೈದ್ಯರು, ಅತ್ಯಾಧುನಿಕ ಮೂಲ ಸೌಕರ್ಯಗಳಿವೆ. ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆಗಳನ್ನು ನಿರಂತರ ನಡೆಸಲಾಗುತ್ತಿದೆ ಎಂದರು. ಸೊ ಈ ಆಸ್ಪತ್ರೆ ಚಿಕಿತ್ಸೆ ಅನ್ನೋದು ಒಂದು ನುರಿತ ವೈದ್ಯರ ಅವಶ್ಯಕತೆ ಇದೆ. ಇನ್ನೊಂದು ಅತ್ಯಾಧುನಿಕ ಸಲಕರಣೆಗಳು, ಇಕ್ವಿಪ್ಮೆಂಟು ಬೇಕಾಗುತ್ತದೆ. ಈ ಯನಪೋಯ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಯಲ್ಲಿ ಎಲ್ಲ ಥರದ ನುರಿತ ವೈದ್ಯರು ಇದ್ದಾರೆ. ಎಲ್ಲ ಥರದ ನುರಿತ ಉಪಕರಣಗಳು, ಇಕ್ವಿಪ್ಮೆಂಟ್ಸ್, ಒಳ್ಳೆ ಲ್ಯಾಬೊರೇಟ್ರಿ ಎಲ್ಲ ಇದೆ. ಇದಕ್ಕೋಸ್ಕರ ನಾವು ನಮ್ಮ NABH ಇಂದ ಮಾನ್ಯತೆಯನ್ನು ಪಡೆದಿದ್ದೇವೆ ಮತ್ತು ನಮ್ಮ ಲ್ಯಾಬೊರೇಟ್ರಿ NABLಯಿಂದ ಮಾನ್ಯತೆಯನ್ನು ಪಡೆದಿದೆ. ಈ ಮಾನ್ಯತೆ ಅರ್ಥ ಏನಂದರೆ ಉತ್ಕೃಷ್ಟ ಕ್ವಾಲಿಟಿಯನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ. ಸೊ ಈ ಆಸ್ಪತ್ರೆಯಲ್ಲಿ ಇದೇ ಥರ ಅನೇಕ ಅತ್ಯಂತ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಗಳು ನಡೆಯುತ್ತಾ ಇದೆ. ಥೈರಾಯ್ಡ್ ಕ್ಯಾನ್ಸರ್ ಸಂತ್ರಸ್ತೆ ಜಸೆಲ್ ಡಿಸೋಜಾ ಅವರು ಮಾತನಾಡಿ, 9ನೇ ತರಗತಿಯಲ್ಲಿದ್ದಾಗ ಕುತ್ತಿಗೆಯಲ್ಲಿ ಗುಳ್ಳೆ ಇತ್ತು. ಆಗ ಕೇವಲ 15 ವರ್ಷ ಪ್ರಾಯ. ಭಯಪಟ್ಟು ಜೀವನ ಮುಗಿಯಿತು ಎಂದು ಭಾವಿಸಿದ್ದೆ. ಡಾಕ್ಟರ್ ಜಲಾಲುದ್ದೀನ್ ತಂಡ 8.5 ಗಂಟೆ ಸರ್ಜರಿ ನಡೆಸಿದ್ರು. ಈಗ ಮದುವೆಯಾಗಿ 10 ವರ್ಷವಾಗಿದೆ. ಸಾಮಾನ್ಯರಂತೆ ಇದ್ದೇನೆ ಎಂದರು. ಎಕ್ಸಾಮ್ನ 1 ತಿಂಗಳು ಮುಂಚೆ, ಸೊ ಸಹಜವಾಗಿ ಪ್ರಿಪರೇಟರಿ ಎಕ್ಸಾಮ್ ಟೈಮಲ್ಲಿ ಒಂದು ಕತ್ತಲ್ಲಿ ಒಂದು ಚಿಕ್ಕದೊಂದು ಗುಳ್ಳೆ ಬಂತು. ಸೊ ಗುಳ್ಳೆ ಬಂದಾಗ ಅವಾಗ ಜಾಸ್ತಿ ಗಾಯ್ಟರ್, ಥೈರಾಯ್ಡ್ ಅಂತ ಹೇಳ್ತಾ ಇದ್ದದ್ದು. ಬಟ್ ಇದು ಸಮಥಿಂಗ್ ವೆರಿ ಡಿಫ್ರೆಂಟ್. ಸೊ ನನ್ನ ತಾಯಿ ಓದುವಾಗ ಗಂಟ್ಲು ನೋವು ನೆಕ್ಕಲ್ಲಿ ಪೇನ್ ಬರ್ತಾ ಇದೆ ಅಂತ ಹೇಳುವಾಗ ಡಾಕ್ಟರ್ ಅಲ್ಲಿ ಹೋಗುವಾಗ ನಾರ್ಮಲ್ ಒಂದು ಥೈರಾಯ್ಡ್ ಫಂಕ್ಷನಿಂಗ್ ಟೆಸ್ಟ್ ಮಾಡ್ತಾರೆ ಫಸ್ಟ್. ಅದರಲ್ಲಿ ನಾರ್ಮಲ್ ಬಂತು. ಮತ್ತೆ ಈ ಗುಳ್ಳೆ, ಸೊ FNIC, ಫೈನ್ ನೀಡಲ್ ಆಸ್ಪಿರೇಷನ್ ಅನ್ನೋ ಒಂದು ಟೆಸ್ಟ್, ಇಲ್ಲಿ ಒಂದು ಬ್ರಿಕ್ ಮಾಡಿ ಒಂದು ಟೆಸ್ಟ್ ಅನ್ನು ಮಾಡಿದ್ರು. ಸೊ ಅದು 24 hours ಒಳಗಡೆ ರಿಪೋರ್ಟ್ ಬಂತು. ಬರುವಾಗ ಇಮಿಡಿಯೇಟ್ಲಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಗೊತ್ತಾಯ್ತು. 15 ವರ್ಷ ಪ್ರಾಯದಲ್ಲಿ 2009ರಲ್ಲಿ ವರ್ಡ್ ಕ್ಯಾನ್ಸರ್ ಅಂದ್ರೆ ಇವಾಗ ತುಂಬಾ ಸಹಜವಾಗಿ ಕೇಳ್ತೇವೆ, ಬಟ್ ಹೆದರಿಕೆ ಆಗ್ತದೆ. ತುಂಬಾ ಭಯ ಪಟ್ವಿ, ನಮ್ಮ ಮನೆಯಲ್ಲಿ ಸಹ ಭಯ ಪಟ್ವಿ, ನಾನ್ ಸಹ ಭಯ ಪಟ್ಟೆ. ಇನ್ನೆಂತ ಜೀವನ ಮುಗೀತು ಅಂತ ಯೋಚನೆ ಮಾಡ್ತೇವೆ. ಬಟ್ ನಿಜ ಹೇಳ್ಬೇಕಾದ್ರೆ ನೀವು ಕರೆಕ್ಟ್ ಡಾಕ್ಟರ್ ಅಲ್ಲಿ ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸ್ ಆಗಿ ಕರೆಕ್ಟ್ ಟ್ರೀಟ್ಮೆಂಟ್, ಸರ್ಜರಿ ಇಸ್ ಮೇನ್ ಕ್ಯೂರ್ ಅಂತ ಹೇಳ್ತಾರೆ, ಎಸ್ಪೆಷಲಿ ಕ್ಯಾನ್ಸರ್ ಅಲ್ಲಿ. ಮಗುವಿನ ತಂದೆ ಅಬ್ದುಲ್ ನಾಸಿರ್ ಕಡಬ ಮಾತನಾಡಿ,
2 ತಿಂಗಳ ಹಿಂದೆ ಕಿವಿಯ ಕೆಳಭಾಗದಲ್ಲಿ ಗುಳ್ಳೆ ಕಂಡುಬಂದಿತ್ತು. ವೈದ್ಯರು ಔಷಧ ಕೊಟ್ಟು ENT ಬಳಿ ಹೋಗಲು ಹೇಳಿದ್ರು. ಇಲ್ಲಿಗೆ ಬರುವಾಗ ತುಂಬಾ ಹೆದರಿದ್ದೆವು. ಕಳೆದ ತಿಂಗಳು ಶಸ್ತ್ರಚಿಕಿತ್ಸೆಯಾಗುವಾಗ ನಾವು ಹೊರಗೆ ಕುಳಿತು ಅಳುತ್ತಿದ್ದೆವು. ಈಗ ಮಗು ಸಾಮಾನ್ಯ ಸ್ಥಿತಿಗೆ ಮರಳಿದ್ದು ತುಂಬಾ ಖುಷಿಯಲ್ಲಿದ್ದೇವೆ ಎಂದರು. ಮೋಸ್ಟ್ಲಿ ಒಂದು 2 ತಿಂಗಳ ಮುಂಚೆ ಮಗುವಿನ ಬಲಭಾಗದ ಕಿವಿಯ ಕೆಳಭಾಗದಲ್ಲಿ ಒಂದು ಗುಳ್ಳೆ ಥರ ಕಂಡು ನಾವಲ್ಲಿ ನಾರ್ಮಲ್ ಅಲ್ಲಿ ನಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಲೋಕಲ್ ಡಾಕ್ಟರ್, ಅವರಿಗೆ ತೋರಿಸಿದಾಗ ಅವರು 1 ವಾರ ಮದ್ದು ಕೊಟ್ಟು ಕಳಿಸಿದರು. ಪುನಃ ಹೇಳಿದ್ರು ಕಡಿಮೆ ಆಗಿದ್ದರೆ ENTಗೆ ತೋರಿಸ್ಬೇಕು. ಮಂಗಳೂರು ಬಂದು ENT ತೋರಿಸಿದೆವು. ಅವರು ಹೇಳಿದ್ರು ನೀವು ಇಲ್ಲ ENT ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನಾವು ಪುನಃ ಡಾಕ್ಟರ್ ಫೈನ್ ಅಂತ ಹೇಳಿ ಅವರ ಹತ್ರ ಹೋಗಿದಾಗ ಅವರು 1 ವಾರ ಮದ್ದು ಕೊಟ್ಟು ಕಡಿಮೆ ಆಗಿದ್ದರೆ ಪುನಃ ಬನ್ನಿ ಅಂತ ಹೇಳಿದ್ರು. 1 ವಾರ ಮದ್ದು ಪಡ್ಕೊಂಡು ಮನೆಗೆ ಹೋದೆವು. ಪುನಃ ಬಂತು, ಕಡಿಮೆ ಆಗಿಲ್ಲ. ಪುನಃ ಹೇಳಿದ್ರು ಒಂದು ಸೂಜಿ ಟೆಸ್ಟ್ ಮಾಡಬೇಕು. ಹಾಗೆ ಮಾಡಿದಾಗ ಈ ರಿಪೋರ್ಟ್ ಬಂತು. ಡಾಕ್ಟರ್ ಸಿರಾಜುದ್ದೀನ್ ಇದ್ದಾರೆ ಮಂಗಳೂರು. ನಾವು ಮೊದಲು ಅವರನ್ನೇ ಭೇಟಿಯಾಗಿದ್ದೆವು. ಅವರ ಮುಖಾಂತರ ನಾವು ನೇರ ಡಾಕ್ಟರ್ ನೂರ್ ಸರ್ ಹತ್ರ ಬಂದೆವು. ನಾವು ಬರುವಾಗ ತುಂಬ ಹೆದರಿದ್ದೆವು. ಈ ರಿಪೋರ್ಟ್ ಎಲ್ಲ ಬಂದು ನಮ್ಮ ಮಗು ಬಚಾವಾಗ್ತಾ ಇಲ್ಲ ಅಂತ ತುಂಬ ನಮಗೆ ಭಯ ಇತ್ತು. ಇಲ್ಲಿ ಬಂದು ನೂರ್ ಸರ್ ಹತ್ರ ಬಂದು ಮತ್ತು ನಮ್ಮ ಡಾಕ್ಟರ್ ಜಲಾಲ್ದೀನ್ ಸರ್, ಅದೇ ರೀತಿ ಡಾಕ್ಟರ್ ಅಮರ್ ಸರ್, ಅದೇ ರೀತಿ ತುಂಬ ಡಾಕ್ಟರ್ಸ್ ಅವರು ನಮ್ಮ ಈ ತಂಡದಲ್ಲಿದ್ದಾರೆ. ಅವರೆಲ್ಲ ತುಂಬಾ. ಈ ಸಂದರ್ಭ ಡಾಕ್ಟರ್ ನೂರ್ ಮೊಹಮ್ಮದ್, ಡಾಕ್ಟರ್ HT ಅಮರ್ ರಾವ್, ಸಹಾಯಕ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ನಾಗರಾಜ್, ಮಕ್ಕಳ ವಿಭಾಗದ ಡಾಕ್ಟರ್ ಅನಿತಾ ಪ್ರಭು, ಶುಶ್ರೂಷಾ ವಿಭಾಗದ ಅಧೀಕ್ಷಕಿ ಸತ್ಯವತಿ ದೇವಿ, ಸಹಾಯಕ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಬೋನಿ ಪೌಲ್, ಮೊಹಮ್ಮದ್ ಸಾಬಿತ್ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ದೇರಳಕಟ್ಟೆ.